ಬಿಸು ಅಂದ್ರೆ ತುಳುವರಿಗೆ ಹೊಸ ವರ್ಷದ ಆರಂಭ, ಜೊತೆಗೆ ಕೃಷಿ ಕಾರ್ಯಕ್ಕೆ ಶುಭಾರಂಭವೂ ಹೌದು. ಈ ಹಿನ್ನೆಲೆಯಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ತಾಲೂಕಿನ ಎಲ್ಲ ಬಂಟರ ಸಂಘಗಳ ಸಹಯೋಗದೊಂದಿಗೆ ನಗರದ ಬಂಟ್ಸ್ ಹಾಸ್ಟೆಲ್ನಲ್ಲಿರೋ ಗೀತಾ ಎಸ್ಎಂ ಶೆಟ್ಟಿ ಸಭಾಭವನದಲ್ಲಿ ಬಿಸು ಸಮ್ಮಿಲನ 2019 ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ವೈದ್ಯರಾದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಬಿಎಂ ಹೆಗ್ಡೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಪ್ರಗತಿಪರ ಕೃಷಿಕರಾದ ಕೇಶವ ಭಂಡಾರಿ, ವೈದ್ಯಕೀಯ ಪ್ರತಿಭಾವಂತ ವಿದ್ಯಾರ್ಥಿನಿ ಡಾಕ್ಟರ್ ಭವಿಷ್ಯ ಶೆಟ್ಟಿ ಇವರನ್ನ ಶಾಲು ಹೊದಿಸಿ ನೆನಪಿನ ಕಾಣಿಕೆಯೊಂದಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ಹೊಸ ವರ್ಷದ ಸುಸಂದರ್ಭ ಭಗವಂತ ಎಲ್ರಿಗೂ ಆಯುರಾರೋಗ್ಯ, ಸುಖ ಶಾಂತಿ, ನೆಮ್ಮದಿ ಕರುಣಿಸಲಿ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳು ಆಚರಿಸುವಂತಾಗಲಿ ಅಂತ ಶುಭ ಹಾರೈಸಿದ್ರು. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ತುಳುನಾಡಿನ ನೆಲಮೂಲದ ಸಂಸ್ಕೃತಿಯ ಆಚರಣೆಗಳನ್ನು ಉಳಿಸಿಕೊಂಡು ಬಂದಿರುವ ಕೆಲವು ಜಾತಿಗಳಲ್ಲಿ ಬಂಟ ಜನಾಂಗವೂ ಒಂದು. ನಮ್ಮ ಹಿರಿಯರು ಮಾಡಿರೋ ಕೃಷಿ ಬದುಕೆ ಈ ಬಿಸು ಹಬ್ಬವನ್ನ ಆಚರಣೆ ಮಾಡಲು ಪ್ರೇರಣೆಯಾಗಿದೆ ಅಂತ ವಾಗ್ಮಿ ಹಾಗೂ ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಹೇಳಿದ್ರು. ಇನ್ನು ಪ್ರೊಫೆಸರ್ ಡಾಕ್ಟರ್ ಅಮಿತಾ ಹೆಗ್ಡೆ ಮಾತನಾಡಿ, ಹಿಂದಿನ ಆಚಾರ ವಿಚಾರಗಳಿಗೆ ಕಟ್ಟುಪಾಡುಗಳಿಗೆ ಅಡ್ಡಿಯಾಗದಂತೆ ಇಂದಿನ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಸಂಪ್ರದಾಯಗಳು ಮುಂದುವರಿದುಕೊಂಡೇ ಬಂದಿವೆ. ಈಗಿನ ಯುವಜನತೆ ಕೂಡ ಈ ಬಗ್ಗೆ ಆಸಕ್ತಿ ತೋರ್ತಾ ಇರೋದು ನಿಜಕ್ಕೂ ಸಂತಸದ ವಿಚಾರ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಕೆಂಚನೂರು ಸೋಮಶೇಖರ್ ಶೆಟ್ಟಿ, ವಸಂತ್ ಶೆಟ್ಟಿ, ಎಸ್ ಜಯರಾಮ್ ಸಾಂತ, ಡಾಕ್ಟರ್ ಆಶಾ ಜ್ಯೋತಿ ರೈ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಹೊಸ ವರ್ಷದ ದೇವೇರು ನಂಗೆ ಮಾತೇನಿಲ್ಲ, ಆರೋಗ್ಯಪೂರ್ಣ ದೀರ್ಘಾಯುಷ, ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ಕೊರಡು, ನಮ್ಮ ಪೂರ ಇಷ್ಟಾರ್ಥಗಳು ನೆರವೇರಡು. ಈ ಬಿಸು ನನದ ಬಿಸು ಬಿರಿತತ್ತು ನಮ್ಮ ಜೀವಮಾನ ಪರ್ಯಂತ ತಲಾಂತರಗಳು ನಮ್ಮ ಆಚರಿಸಲು ಕಾಪಾಡು. ನಮ್ಮ ಇಡೀ ನಮ್ಮ ಹಿರಿಯ ಕುಲಪತೊಂದು ವೈದಿನ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಎಡ್ಡಂಚಿನ ನಡುನಿಡಿ ಉರಿಪುಲ ಕಂಚಿನ ಶಕ್ತಿನ ನಂಗೆ ದೇವರು ಕರುಡು. ಇನಿದ ಈ ಕಾರ್ಯಕ್ರಮಗಳು ಭಾಗವಹಿಸೊಂದು ಬೇತೆ ತಂಡಗಳು ಮುರಣಿ ಬೆಂಗಳೂರು ಹೋದು ಯಾನ್ಲತ್ತ ಬೆಂಗಳೂರು ಮಸ್ತ್ ಭಂಗ ಬರ್ತದೆ. ಇಡೀ ಬೈದೇರು ಕೂಡ ಉಂಡು. ಅಕ್ಲೆಗ್ಲ ಧನ್ಯವಾದ ಕೃತಜ್ಞದ ರಡ್ಲಾಪಣ ಒಂದು ಕಾಂಪಿಟೀಷನ್ ಗತ್ತು ನಮ್ಮ ಒಂದು ಒಟ್ಟಿಗೆ ಸೇರಿದ್ರೆ ಒಂದು ನಮ್ಮ ಸೇರೊಂದಿಲ್ಲ. ಮಲ್ತೊಂದು ಪೋಯಿನಿಂಚಿನ ಧರ್ಮದ ಕಾರ್ಯಲಿನಲ್ಲ, ನಮ್ಮನ್ನು ಹಿರಿಯರ್ನಗಳು ಮಲ್ತೊಂದು ಪೋಯಿನಿಂಚಿನ ಆಚಾರ ವಿಚಾರಗಳದಾದವಲ್ಲ ಅವೇನು ಒರಿತೊಂದು ಪೋರ ಬೋಡಾದೆ ನಮ್ಮ ಬೆಗರ್ನೆತ್ತರು ಒಂಜಿ ಮಲ್ತದಾಂಡ ನಮ್ಮ ಒರಿಪೋಡು ಅನ್ಕೊಂಡಿದ್ದ ಸ್ವಾಭಿಮಾನ. ಆ ಸ್ವಾಭಿಮಾನದ ಪ್ರತೀಕವಾದ ಈ ತಾಯಿನ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮಾತಲ್ಲಗದುತ್ತದೆ. ಇನಿ ಯಾನ ಬರೊಂದಿಪ್ಪನಗಾಯ್ತ ಲಾಂಛನನು ತುಯ್ಯ ಆ ಸಂಘದ ಲಾಂಛನಡು ಬಾರಿ ಪೊರ್ಲುಡು ತಿರ್ತಿರೋಜಿ ಮೂಜಿ ಮುಡಿ ಐತ ಮಿತ್ರೊಂಜಿ ನಾವೇರು ಐತ ಮಿತ್ರಿ ಜಗತ್ತದ ಒಂಜಿ ಗ್ಲೋಬಲ್ ಐತ ಮಿತ್ತೊಂಜಿ ಪುಸ್ತಕ ದೀತಿರು ಪಣದಾಂಡ ಬಂಟೆರು ಕೃಷಿತ ಆಧಾರಡು ಲಗದುಂತಿರುಂದಾಂಡಲ ವಿದ್ಯದ ಆಧಾರಡು ಜಗತ್ತಿನ ಆಲೋಡು ಪನ್ಪುನ ಚಿತ್ತ ಸಂಖ್ಯೆದು ನಮ್ಮನ ಹಿರಿಯರ ನಗಲು ಕೊರಟೆವು. ಇನ್ನಿತ ಸನ್ಮಾನ ಎದ್ದು ಬರ್ಲುತ್ತಲೇ ನಡುಟು ಕೃಷಿಟ್ಟು ಸಾಧನೆ ಮಲ್ದಿನಂಚಿತ ಒಂಜಿ ಹಿರಿಯ ಜೀವ ಹಳೆಯ ಬೇರು ಆಯ್ತು ಅಂಚೆ ಈ ದುಂಬು ಪಂಡ ಆರು ಪಂಡ್ಲೆಕ್ ಶ್ರೀಕಾಂತ್ ಶೆಟ್ರು ಪಂಡ್ಲೆಕ್ಕನೆ ಗೇಣಿ ಬರೋಂದಿತ್ತು ಪೂರ ಕಾಣೆ ಕಣಿದಿನಾಗ ಮಾತಿರ್ಲ ಕಾಣಿ ಕಣೊಂದಿತ್ತು ಅಂಡ ಎಂಕಲ ಕಾಲ ಬಂದಾಗ ಅವು ಸಿಸ್ಟಮ್ ಅಂತ ಕಮ್ಮಿ ಆಂಡದಾದ ಎಂಕ್ಲ ಜೋಕ್ಲಿಗ್ಲೆ ವಿದ್ಯೆ ಕಲ್ಪೋಡು ಅಕ್ಲ ಹೊಸ ಸಂಗತಿ ಅಕ್ಲೆ ತೂಪೋಡು ಅಕುಲ್ ಹೊಸ ವರ್ಷಡು ಅಕುಲ್ ದಾದ ಅಕ್ಲೆ ಬೋಡು ಐನ್ ಪೂರ ಎಂಕುಲ್ ಕನದ್ದಿ ಓಡು. ಸೊ ಎಂಕುಲ್ ದಾದ ಮಂತ ರಾತ್ರಿಗೆ ಕಣಿ ಡಿಪುನು ಇಲ್ಲೆಲ್ಲ ಪೂರ ಸಾಮಾನು ಅಕ್ಲೆಗ್ ನನ್ನ ಹೊಸ ವರ್ಷಗೂ ದಾದ ಬೋಡು ಐನ್ ಪೂರ ಇಲ್ಲಲ್ ಕನತ್ ದೀಪುನಿ ಕಾಣೆ ಪುಲ್ಲೆ ಕಲಾನ ಕಣ್ಣ ಮುಚ್ಚಿದ್ ಅಕ್ಲೇನ್ ಕೊನೋದು ಐನ್ ತೂಪವನಿ ಪಂಡ ನನ್ನ ಹೊಸ ವರ್ಷ ಶುರುವಾಂಡ್ ಈ ವರ್ಷಕ್ಕೆ ನಿಕ್ಲೆಗೊಂದು ಪೂರ ತಿಕ್ಕೋಡು ಮಗ.